ನ್ಯೂ ಇಯರ್ ಸಂಭ್ರಮ ಮಧ್ಯರಾತ್ರಿಯಲ್ಲಿ ಎಲ್ಲೆಡೆ ನಡೆಯುತ್ತೆ. ಎಲ್ರಿಗೂ ಸಂಭ್ರಮ ಆದರೆ ಪೊಲೀಸರಿಗೆ ಮಾತ್ರ ಇದು ಪ್ರಾಣ ಸಂಕಟ ಅಂತಲೇ ಹೇಳ್ಬೋದು. ಉಡುಪಿಯ ಮಣಿಪಾಲದ ಭಾಗದಲ್ಲಿ ಹಾಗೂ ಅನೇಕ ಕಡೆಗಳಲ್ಲಿ ಹೊಸ ವರ್ಷಾಚರಣೆಯ ಸಂಭ್ರಮ ಮನೆ ಮಾಡಿತ್ತು. ಆದರೆ ಮಣಿಪಾಲದಂತಹ ದೊಡ್ಡ ಪಟ್ಟಣ ಪ್ರದೇಶದಲ್ಲಿ ದೇಶ ವಿದೇಶಗಳ ದೇಶದ ಹಲವು ರಾಜ್ಯಗಳ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿರುವಂಥ ಪ್ರದೇಶದಲ್ಲಿ ಪ್ರತಿ ವರ್ಷವೂ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಮಣಿಪಾಲದಲ್ಲಿ ಬಹಳಷ್ಟು ವಿಚಿತ್ರ ಆಗಿರುತ್ತೆ ಮತ್ತು ವಿಶಿಷ್ಟವಾಗಿರುತ್ತೆ. ಇಲ್ಲಿ ಎಷ್ಟೇ ಸೂಚನೆಗಳನ್ನು ಹೊರಡಿಸಿದರೂ 10 ಗಂಟೆವರೆಗೆ ಮಾತ್ರ ಮತ್ತು ಯಾವುದೇ ಧ್ವನಿವರ್ಧಕ ಬಳಸಬಾರ್ದು, ಇನ್ಯಾವುದೇ ಸಂಭ್ರಮಗಳು ಕಾಣಬಾರ್ದು, ಆ ರೀತಿಯಾಗಿ ಜನರಿಗೆ ತೊಂದರೆ ಆಗಬಾರ್ದು ಅಂದರೆ ಅಲ್ಲೊಂದಷ್ಟು ಸಂಭ್ರಮವನ್ನು ಮಾಡ್ತಾನೆ ಇರ್ತಾರೆ. ಎಲ್ಲನೂ ನೋಡಿದರೂ ಮಧ್ಯರಾತ್ರಿಯಲ್ಲಿ ಪೊಲೀಸರು ಅಲ್ಲಲ್ಲಿ ಹೋಗಿ ಎಲ್ಲರನ್ನ ಮನೆ ಕಳಿಸ್ತಾ ಇರೋ ದೃಶ್ಯಗಳು, ಇನ್ನು ಹೆಲ್ಮೆಟ್ ಹಾಕದೆ ಹೋಗುವವರಿಗೆ ಬುದ್ಧಿವಾದ ಹೇಳಿರುವಂಥದ್ದು, ಇಂಥ ಅನೇಕ ಘಟನೆಗಳು ನಿನ್ನೆ ಮಧ್ಯರಾತ್ರಿಯಲ್ಲಿ ನಡೆಯಿತು. विजय मेडिकल से पानी